ಸ್ಮಾರ್ಟ್ ಸಿಟಿ ಅವ್ಯವಸ್ಥೆಯಿಂದ ವಿದ್ಯಾರ್ಥಿನಿ ರೂಪಶ್ರೀ ಮೃತಪಟ್ಟಿದ್ದಾರೆ. ಹಿಟ್ ಅಂಡ್ ರನ್ ಪ್ರಕರಣ ನೈಜ ಆರೋಪಿಯನ್ನು ಪತ್ತೆ ಮಾಡುವಲ್ಲಿ ಇಲಾಖೆ ವಿಫಲವಾಗಿದೆ. ಆರೋಪಿಯನ್ನು ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು. ಮೃತ ವಿದ್ಯಾರ್ಥಿನಿಯ ಕುಟುಂಬಕ್ಕೆ ಸರ್ಕಾರ 50 ಲಕ್ಷ ರೂಪಾಯಿ ಪರಿಹಾರ ನೀಡಲಿ. ತಪ್ಪಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಪವಾಸ ಸತ್ಯಾಗ್ರಹ ನಡೆಸುತ್ತೇವೆ ಎಂದು ಸರ್ವ ಕಾಲೇಜು ವಿದ್ಯಾರ್ಥಿ ಸಂಘದ ರಾಜ್ಯ ಸಲಹೆಗಾರ ದಿನಕರ್ ಶೆಟ್ಟಿ ಹೇಳಿದರು. ಅಕ್ಟೋಬರ್ 15ರಂದು ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ವಿದ್ಯಾರ್ಥಿನಿ ರೂಪಶ್ರೀ ಕುಟುಂಬಕ್ಕೆ ನ್ಯಾಯ ಒದಗಿಸುವಂತೆ ಆಗ್ರಹಿಸಿ ನಗರದ ಮಂಗಳ ಕ್ರೀಡಾಂಗಣ ಸಮೀಪ ಅಪಘಾತ ನಡೆದ ರಸ್ತೆಯಲ್ಲಿ ಸರ್ವ ಕಾಲೇಜು ವಿದ್ಯಾರ್ಥಿ ಸಂಘ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದಿಂದ ನಡೆದ ಮೊಂಬತ್ತಿ ಧರಣಿಯಲ್ಲಿ ಭಾಗವಹಿಸಿ ಮಾತನಾಡಿದರು. ಇಂದು ಬಡವರ ಜೀವಕ್ಕೆ ಬೆಲೆ ಇಲ್ಲ. ವಿದ್ಯಾರ್ಥಿನಿಯ ಸಾವಿಗೆ ನ್ಯಾಯ ದೊರಕಿಲ್ಲ. ಮಗುವನ್ನು ಕಳೆದುಕೊಂಡ ಕುಟುಂಬ ಶೋಕದಲ್ಲಿದೆ. ಈ ಕುಟುಂಬಕ್ಕೆ ಇಲಾಖೆ ಸರ್ಕಾರ ಸಾಂತ್ವನ ಹೇಳಬೇಕು. ವಿದ್ಯಾರ್ಥಿನಿಯ ಸಾವಿಗೆ ಕಾರಣರಾದವರ ಮೇಲೆ ಬೇಲ್ ಸಿಗುವ ಪ್ರಕರಣ ವಿಧಿಸಿರುವುದು ಖಂಡನೀಯ. ಘಟನೆ ಬಳಿಕ ಶಾಸಕರು, ಜನಪ್ರತಿ ಅಧಿಕಾರಿಗಳು ಮೃತ ವಿದ್ಯಾರ್ಥಿನಿಯ ಕುಟುಂಬಕ್ಕೆ ಸಾಂತ್ವನ ಹೇಳದಿರುವುದು ಖೇದಕರ. ಅಪಘಾತ ನಡೆದ ಪ್ರದೇಶ ಸುತ್ತಮುತ್ತ ಸಿಸಿಟಿವಿ ಕ್ಯಾಮೆರಾಗಳಿದ್ದರೂ ನೈಜ ಆರೋಪಿಯನ್ನು ಪತ್ತೆ ಹಚ್ಚದಿರುವುದು ಕಾನೂನಿನ ಮೇಲೆ ಸಂಶಯಕ್ಕೆ ಕಾರಣವಾಗಿದೆ ಎಂದರು. ಆಯೋಜಕ ಸೌಜನ್ ಶೆಟ್ಟಿ, ಸಾಮಾಜಿಕ ಹೋರಾಟಗಾರ್ತಿ ಮಂಜುಳಾ ನಾಯಕ್, ಪ್ರಮುಖರಾದ ಜನನ್ ಶೆಟ್ಟಿ, ವೈಭವ್ ಶೆಟ್ಟಿ, ಪ್ರಶಾಂತ್ ಪೂಜಾರಿ, ವಿನಾಯಕ್, ಅಂಕುಶ್ ಶರ್ಮಾ, ಸ್ವರೂಪ್ ಪೂಂಜಾ, ವಿಹಾಲ್, ವಿಶಾಲ್, ಸಿದ್ಧಾರ್ಥ್, ಆಡಿನ್ ಡಿಸೋಜಾ, ಲೆವಿನ್ ಸೇಜಾ, ನಿಖಿಲ್, ತನುಷ್ ಶೆಟ್ಟಿ, ಜಗತ್ ಅಬೂಬಕರ್, ಸಿದ್ದಿಕ್, ರಘುವೀರ್ ಸೂಟರ್ಪೇಟೆ, ಅಶ್ವಿತ್ ಅಡಪ್ಪ ಮೊದಲಾದವರು ಉಪಸ್ಥಿತರಿದ್ದರು. ವಿದ್ಯಾರ್ಥಿನಿ ರೂಪಶ್ರೀ ಮತ್ತು 4 ಜನ 16 ವರ್ಷದ ಅಪ್ರಾಪ್ತ ಬಾಲಕಿಯರು ದೇವಸ್ಥಾನದಿಂದ ಬಂದು ನಮ್ಮ ಕಾನೂನಿನ ವ್ಯವಸ್ಥೆಯಲ್ಲಿ ಹೇಳಿರತಕ್ಕಂಥ, ನಮ್ಮ ಸಂವಿಧಾನದಲ್ಲಿ ಉಲ್ಲೇಖಿಸಿರತಕ್ಕಂಥ, ನಮ್ಮ ಸ್ಮಾರ್ಟ್ ಸಿಟಿಯ ಏನು ಅಧಿಕಾರಿಗಳಿದ್ದಾರೆ ಅವರ ನಿಯಮದಂತೆ, ಮಹಾನಗರ ಪಾಲಿಕೆ ಏನಿದೆ ಅವರ ನಿಯಮದಂತೆ ಪಾದಚಾರಿಗಳಿಗೆ ಮೀಸಲಾಗಿಟ್ಟಂತ ಒಂದು ಮಾರ್ಗದಲ್ಲಿ ಹೋಗುವಾಗ ಮಾನವೀಯವಾಗಿ, ಅವಮಾನವೀಯವಾಗಿ, ಯಾವುದೇ ಮನುಷ್ಯತ್ವವಿಲ್ಲದೆ ವಿದ್ಯಾರ್ಥಿನಿಯ ಮೇಲೆ ಕಾರಲ್ಲಿ ಬಂದು ಆಕ್ಸಿಡೆಂಟ್ ಮಾಡಿ ಕೊಲ್ಲಲು ಪ್ರಯತ್ನಿಸ್ತಕ್ಕಂಥ ಒಂದು ಘಟನೆ ಇವತ್ತು ಇಡೀ ಮಂಗಳೂರನ್ನ ಬೆಚ್ಚಿ ಬೀಳಿಸಿದೆ. ಇವತ್ತು ಈ ವಿದ್ಯಾರ್ಥಿನಿಯ ಪರವಾಗಿ ಸರ್ವ ಕಾಲೇಜು ವಿದ್ಯಾರ್ಥಿ ಸಂಘ ಯಾಕೆ ನಿಂತಿದೆ ಅಂತ ಹೇಳಿದರೆ, ಇವತ್ತು ಬಡವರು ಸಾಯುವಾಗ ಕೇಳುವವರಿಲ್ಲ. ಬಡವರ ಜೀವಕ್ಕೆ ಇವತ್ತು ಬೆಲೆ ಇಲ್ಲದಂಥ ಪರಿಸ್ಥಿತಿ ಇವತ್ತು ನಮ್ಮ ಸಮಾಜದಲ್ಲಿದೆ. ಇವತ್ತು ವಿದ್ಯಾರ್ಥಿನಿ, ಇವತ್ತು ನಾವು ನಿಂತಿರ್ತಕ್ಕಂಥ ಜಾಗ ಅದೇ ಆಕ್ಸಿಡೆಂಟ್ ಆಗಿರ್ತಕ್ಕಂಥ ಜಾಗ. ಇವತ್ತು ರೂಪಶ್ರೀ ಜೀವ ಬಿಟ್ಟಿರ್ತಕ್ಕಂಥ ಒಂದು ಜಾಗ ಇದು. ನಾವು ಯಾಕೆ ಇವತ್ತು ಸರ್ಕಾರಕ್ಕೆ 50 ಲಕ್ಷ ಪರಿಹಾರ ಕುಟುಂಬಕ್ಕೆ ಕೊಡಬೇಕನ್ನುವತಕ್ಕಂಥ ಒಂದು ಬೇಡಿಕೆಯೊಂದಿಗೆ ನಾವು ಇವತ್ತು ಸೇರಿದ್ದೇವೆ. ಇವತ್ತು 18 ತಾರೀಕಿಗೆ ಈ ಘಟನೆ ಆಗಿದೆ. 19 ತಾರೀಕಿಗೆ ಮನವಿ ನೀಡಿದ್ದಾರೆ ನಮ್ಮ ಮಕ್ಕಳು ಸರ್ಕಾರಕ್ಕೆ. ಯಾವುದೇ ಒಬ್ಬ ಜನಪ್ರತಿನಿಧಿಗಳಾಗಲಿ, ಯಾವುದೇ ಒಬ್ಬ ಅಧಿಕಾರಿಗಳಾಗಿ ಸೌಜನ್ಯಕ್ಕಾದರೂ ಇವತ್ತು ಆ ಹುಡುಗಿಯ ಮನೆಗೆ ಹೋಗಿರತಕ್ಕಂಥ ಒಂದು ದೃಷ್ಟಾಂತ ಇಲ್ಲ. ಆಂಬ್ಯುಲೆನ್ಸ್ ಅಲ್ಲಿ ಒಂದು ಆಕ್ಸಿಡೆಂಟ್ ಆದಾಗ ಇವತ್ತು ನೀವು 304 ಅಲ್ಲಿ FIR ಹಾಕಿದ್ದೀರಿ. ಇಷ್ಟು 3 ಮಕ್ಕಳನ್ನು ಅಡಿಗೆ ಹಾಕಿ ಒಂದು ವಿದ್ಯಾರ್ಥಿನಿಯನ್ನು ಕೊಂದ ಕೇಸಿಗೆ ನೀವು ಕೇವಲ ಒಂದು ಬೇಲ್ ಸಿಗ್ತಕ್ಕಂಥ ಸೆಕ್ಷನ್ ಹಾಕಿದ್ದೀರಲ್ಲ, ಇದು ಯಾವ ನ್ಯಾಯ ಅಂತಕ್ಕಂಥದ್ದು ನಾವು ಇವತ್ತು ಪೊಲೀಸ್ ಇಲಾಖೆಗೆ ಕೇಳ್ತಕ್ಕಂಥದ್ದು. ಇದು ಯಾವ ನ್ಯಾಯ ಅಂತಕ್ಕಂಥದ್ದು? ಮತಕ್ಕೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿಯ ತನಕ ಹೋರಾಟ? ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. We want justice, we want justice, we want justice for ರೂಪಶ್ರೀ, justice for ರೂಪಶ್ರೀ, justice for ರೂಪಶ್ರೀ. ಜನತೆಯ ಪರವಾಗಿ, ಪ್ರಪ್ರಥಮವಾಗಿ ಈ ಮಗುವನ್ನು ಕಳ್ಕೊಂಡಿದ್ದರೆ ಕುಟುಂಬದ ಪರವಾಗಿ ಇವತ್ತು ನಮ್ಮ ಮಕ್ಕಳು ಮಾಡಿ ತೋರಿಸ್ತಾರೆ. ಇವತ್ತು ಇಲ್ಲಿ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳೇ ಎಲ್ರಿಗೂ ಕೂಡ ಮಾದರಿ ಅಂತಕ್ಕಂಥ ಒಂದು ವಿದ್ಯಾರ್ಥಿನಿ ಪರವಾಗಿ ಹೋರಾಟಕ್ಕೆ ತಾವೆಲ್ಲರೂ ಕೈ ಜೋಡಿಸಿದರ ಅಂತಕ್ಕಂಥ ಮಾತನ್ನ ಪ್ರತಿಯೊಂದು ಪತ್ರಿಕಾಗೋಷ್ಠಿಯಲ್ಲಿ ಕೇಳ್ತಕ್ಕಂಥ ವ್ಯವಸ್ಥೆ ತಮ್ಮಿಂದ ಆಗಬೇಕಂತಕ್ಕಂಥ ವರ್ಗದಲ್ಲಿ ಕೊಡುತ್ತಾ ಇವತ್ತು ಈ ಒಂದು ಪ್ರತಿಭಟನೆಗೆ ಸೇರಿರ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದ. ಇದಕ್ಕೊಂದು ಪರಿಹಾರ ನೀಡದೇ ಇಲ್ಲ ಅಂತಾದರೆ ಹೋರಾಟ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. We want
Justice for ರೂಪಶ್ರೀ